ಪುತ್ತೂರು ತಾಲೂಕಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ರಥಕ್ಕೆ ತಡೆಯೊಡ್ಡಿರುವ ಕಿಡಿಗೇಡಿಗಳ ಕೃತ್ಯ ದೇಶದ್ರೋಹಕ್ಕೆ ಸಮಾನವಾಗಿದ್ದು ಇದನ್ನು ತೀವ್ರವಾಗಿ ಖಂಡಿಸುವುದಾಗಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಹೇಳಿದರು. ಬಿಸಿ ರೋಡ್ನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರನ್ನ ಅವಮಾನಿಸಿದ್ದು ದೇಶಕ್ಕೆ ಅವಮಾನಿಸಿದಂತೆ ಎಂದು ಹೇಳಿದ ಅವರು, ಈ ಕೃತ್ಯ ಎಸಗಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲು ಸರ್ಕಾರದ ಮೇಲೆ ಒತ್ತಡ ಹೇರುವುದಾಗಿ ಅವರು ಹೇಳಿದರು. ಕಳೆದ 3 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಕೋಮು ಗಲಭೆ ಇಲ್ಲದೆ ಶಾಂತಿಯುತವಾಗಿದ್ದು ಇದೀಗ ಜಿಲ್ಲೆಯ ಶಾಂತಿಯನ್ನು ಕದಡುವ ಪ್ರಯತ್ನ ನಡೆಯುತ್ತಿದ್ದು ಇಂತಹ ಕಿಡಿಗೇಡಿಗಳು ಆರಂಭಿಕ ಹಂತದಲ್ಲಿ ಪೊಲೀಸ್ ಇಲಾಖೆ ಗುರುತಿಸಿ ಮಟ್ಟ ಹಾಕಬೇಕು ಎಂದು ಶಾಸಕರು ಹೇಳಿದರು. ಇಂತಹ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ದೇಶದ್ರೋಹಿಗಳಂತ ಹೇಳಬೇಕು ಅಂತ ಒಂದು ರಥಯಾತ್ರೆಯನ್ನು ತಡೆದು ಅದಕ್ಕೆ ಅಡ್ಡಿಪಡಿಸಿ ಒಟ್ಟಾರೆಯಾಗಿ ಈ ಸ್ವಾತಂತ್ರ್ಯ ದಿವಸದ ಆಚರಣೆಗೆ ಅಡ್ಡಿಪಡಿಸುವುದು ಇದು ದೇಶದ್ರೋಹಿ ಕೃತ್ಯ ಅಂತ ನಾವು ಖಂಡಿತವಾಗಿ ನಾನೊಬ್ಬ ಶಾಸಕನಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ಬಂಟ್ವಾಳದ ಒಂದು ವತಿಯಿಂದ ಕೂಡ ನಾವು ಖಂಡಿತವಾಗಿ ಅದನ್ನು ಖಂಡಿಸ್ತೇವೆ. ಇಂತಹ ಕೆಲಸಗಳು ಕೆಲವೊಂದು ದೇಶದ್ರೋಹಿ ಶಕ್ತಿಗಳಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅಂಥವರನ್ನು ಗುರುತಿಸಿ ಈಗಾಗಲೇ ಮಟ್ಟ ಹಾಕಲಿಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಬಹಳಷ್ಟು ಗೊಂದಲಗಳು ಕಳೆದ 3 ವರ್ಷಗಳಿಂದ ಯಾವುದೇ ಗೊಂದಲಗಳಿಲ್ಲದೆ ಯಾವುದೇ ಮಧ್ಯೆ ಸಂಘರ್ಷಗಳಿಲ್ಲದೆ ಶಾಂತಿಯುತವಾಗಿ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನತೆ ಜೀವನ ಮಾಡ್ತಾ ಇದ್ದಾರೆ. ಅದು ಕೂಡ ಸಹಿಸದ ಕೆಲವೊಂದು ದುಷ್ಟಶಕ್ತಿಗಳು ಇಂಥ ಕೆಲಸಕ್ಕೆ ಕೈ ಹಾಕುವ ಸಾಧ್ಯತೆಗಳಿದೆ. ಆದ್ದರಿಂದ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಎಲ್ಲರಿಗೂ ಒಂದು ದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸ್ಪೆಷಲಿ ನಮ್ಮ ತಾಲೂಕು ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಯಲ್ಲಿ ಕೂಡ ಯಾವುದೇ ಇಂಥಗಳನ್ನು ಖಂಡಿಸಿಬಿಟ್ಟು ಅದಕ್ಕೆ ಕಡಿವಾಣ ಹಾಕಬೇಕು. ಈಗಾಗಲೇ ಆ ಸಣ್ಣದರಲ್ಲೇ ಅದನ್ನು ಚುಕ್ಕಿ ಹಾಕಿದರೆ ಮಾತ್ರ ಇದನ್ನು ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಅಂತ ಹೇಳಿಸಿ ಅಂಥ ವ್ಯಕ್ತಿಗಳ ವಿರುದ್ಧ ನಾವು ಯಾವುದೇ ಒಂದು ಕಾನೂನು ಕ್ರಮ ತಗೊಳ್ಳಿಕ್ಕೆ ಹಿಂಜರಿಬಾರದು ಅಂತ ಖಂಡಿತವಾಗಿ ನಾವು ಎಲ್ಲ ಪಕ್ಷದ ವತಿಯಿಂದ ಅದು ಶಾಸಕ. ಇದೇ ವೇಳೆ ಮಾತನಾಡಿದ ಬಿಜೆಪಿ ಮಂಡಲ ಸಮಿತಿಯ ಅಧ್ಯಕ್ಷ ದೇವಪ್ಪ ಪೂಜಾರಿಯವರು, ಎಸ್ಟಿಪಿಐಯನ್ನು ನಿಷೇಧಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿಯನ್ನ ಮಾಡಬೇಕು ಎಂದು ಹೇಳಿದರು. ಈ ವೇಳೆ ಕಾಂಗ್ರೆಸ್ ಹಾಗೂ ಎಸ್ಟಿಪಿಐ ಮೈತ್ರಿ ಮಾಡಿಕೊಂಡು ಬಂಟ್ವಾಳ ಪುರಸಭೆಯಲ್ಲಿ ಆಡಳಿತವನ್ನ ನಡೆಸುತ್ತಿದ್ದಾರೆ. ಎಸ್ಟಿಪಿಐ ಬಂಟ್ವಾಳ ಪರಿಸರದಲ್ಲಿ ರಹಸ್ಯವಾಗಿ ಕೆಲವು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸುತ್ತಿರುವ ಬಗ್ಗೆ ಮಾಹಿತಿಯೂ ಇದೆ. ದೇಶದ್ರೋಹದ ಕೆಲಸ ಮಾಡುವ ಕಾಂಗ್ರೆಸ್ ಹಾಗೂ ಎಸ್ಟಿಪಿಐ ವಿರುದ್ಧ ಬಿಜೆಪಿ ಹಾಗೂ ಸಂಘ ಪರಿವಾರ ಸಂಘಟಿತ ಹೋರಾಟದ ಮೂಲಕ ಎದುರಿಸಲಿದೆ ಎಂದು ಹೇಳಿದರು. ಸರ್ಕಾರಕ್ಕೆ ಈ ಎಸ್ಟಿಪಿಐ ಸಂಘಟನೆಯನ್ನು ನಿಷೇಧ ಮಾಡಬೇಕು ಎನ್ನುವಂಥ ಒಂದು ಮಾಹಿತಿಯನ್ನು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಈ ಒಂದು ಸಂಘಟನೆ ಎಸ್ಟಿಪಿಐ ಸಂಘಟನೆ ಇವತ್ತು ಬಂಟ್ವಾಳ ತಾಲೂಕಿನ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ನಾವು ಮಾತಾಡಿದರೆ ಈಗಾಗಲೇ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಎಸ್ಟಿಪಿಐ ಬೆರಳೆಣಿಕೆಯ ಸದಸ್ಯರು ಪಂಚಾಯತಿನಲ್ಲಿ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಅನೇಕ ಉದಾಹರಣೆಗಳುಂಟು. ಇಡೀ ಜಿಲ್ಲೆಯಲ್ಲೇ ಎಸ್ಟಿಪಿಐ ಅನೇಕ ಕೃತ್ಯವನ್ನು ಮಾಡಿದೆ. ಇದರ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಇದೆ. ಆದರೆ ಇನ್ನೂ ನಾವು ಈ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು ಸರ್ಕಾರ ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು ರೀತಿಯ ಕೋಮು ಗಲಭೆಯನ್ನು ಮತ್ತೆ ಸೃಷ್ಟಿ ಮಾಡುವ ಒಂದು ವ್ಯವಸ್ಥೆಯಲ್ಲಿ ಎಸ್ಟಿಪಿಐ ಇದೆ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ರವಿ ಶೆಟ್ಟಿ, ಡೊಂಬಯ್ಯಾರಳ, ಪ್ರಮುಖರಾದ ಮೋನಪ್ಪ ದೇವಸ್ಯ, ರೊನಾಲ್ಡ್ ಡಿಸೋಜ ಆಮ್ಟಾಡಿ, ಪ್ರಕಾಶ್ ಅಂಚನ್, ರತ್ನಕುಮಾರ್ ಚೌಟ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.